ಗೃಹಿಣಿಯೊಬ್ಬಳು ನಾಲೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಹಂಚಿನ ಸಿದ್ದಾಪುರ ಬಳಿ ನಡೆದಿದೆ. ಲತಾ ಎಂಬುವರು ಆತ್ಮಹತ್ಯೆಗೆ ಶರಣಾದ ಮಹಿಳೆ. ಗಂಡನ ಮನೆಯವರ ಅತಿಯಾದ ಕಿರುಕುಳ ಈ ಘಟನೆಗೆ ಕಾರಣ ಎನ್ನಲಾಗಿದೆ. ಶಿವಮೊಗ್ಗದ ಭದ್ರಾವತಿಯ ಡಿಬಿ ಹಳ್ಳಿಯ ಲತಾ ಮತ್ತು ಶಿಕಾರಿಪುರದ ಗುರುರಾಜ್ ಎಂಬುವರ ಮದುವೆ ಕಳೆದ ಏಪ್ರಿಲ್ ತಿಂಗಳಲ್ಲಿ ನಡೆದಿತ್ತು. ಗುರುರಾಜ್ ಭದ್ರಾ ಡ್ಯಾಂನ ಕೆಪಿಸಿಎಲ್ನಲ್ಲಿ ಉದ್ಯೋಗಿಯಾಗಿದ್ದು, ಮದುವೆಯ ಸಂದರ್ಭ 60 ಲಕ್ಷ ರೂಪಾಯಿಗೂ ಹೆಚ್ಚು ವರದಕ್ಷಿಣೆಯನ್ನ ಆತನಿಗೆ ಕೊಡಲಾಗಿತ್ತು. ಆದರೆ ಮದುವೆಯಾದ ಒಂದೇ ತಿಂಗಳಲ್ಲಿ ಪತಿ, ಅತ್ತೆ, ನಾದಿನಿ ಮತ್ತು ನಾದಿನಿಯ ಭಾವ ಸೇರಿಕೊಂಡು ಮತ್ತಷ್ಟು ವರದಕ್ಷಿಣೆ ತರುವಂತೆ ಲತಾಗೆ ಕಿರುಕುಳ ಕೊಟ್ಟಿದ್ದರು ಎಂದು ಆರೋಪಿಸಲಾಗಿದೆ. ವರದಕ್ಷಿಣೆ ಕಿರುಕುಳ ಮಾತ್ರವಲ್ಲದೆ ಪತಿ ಗುರುರಾಜ್ ಬೇರೊಬ್ಬ ಯುವತಿ ಜೊತೆಗೆ ಲವ್ವಿ ಡವ್ವಿ ಆಡ್ತಾ ಇದ್ದು, ಅಕ್ಕನ ಮಗಳೊಟ್ಟಿಗೂ ಅತಿ ಸಲುಗೆಯಿಂದ ಇದ್ದಂತೆ. ಇದರಿಂದ ನೊಂದ ಲತಾ ಅವರು ನವೆಂಬರ್ 23ರಂದು ವಾಟ್ಸಪ್ನಲ್ಲೇ ಡೆತ್ ನೋಟ್ ಬರೆದು ಕುಟುಂಬದವರಿಗೆ ಕಳಿಸಿದ್ದಾಳೆ. ಬಳಿಕ ನಾಲೆ ಸಮೀಪದ ದೇಗುಲ ಬಳಿ ವೇಲ್ ಬಳೆ ಹಾಗೂ ಮೊಬೈಲ್ ಬಿಟ್ಟು ಭದ್ರಾವತಿಯ ಹಂಚಿನ ಸಿದ್ದಾಪುರದ ಭದ್ರಾ ಬಲದಂಡೆ ನಾಲೆಗೆ ಹಾರಿದ್ದಾಳೆ ಎನ್ನಲಾಗಿದೆ. ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಹೊಳೆಹೊನ್ನೂರು ಪೊಲೀಸರು ಲತಾ ಅವರಿಗಾಗಿ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ.